ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಸರಣಿ ಕೊಲೆ ಪ್ರಕರಣ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಮುಖ ಆರೋಪಿಗಳಿಗಾಗಿ ತಕ್ಷಣ ಅವರನ್ನು ಬಂಧಿಸುವಂತೆ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಸರಣಿ ಕೊಲೆ ಪ್ರಕರಣ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಮುಖ ಆರೋಪಿ. ಹೀಗಾಗಿ ತಕ್ಷಣ ಸಿಎಂ ಬೊಮ್ಮಾಯಿ ರಾಜೀನಾಮೆ ನೀಡಬೇಕು. ಮಂಗಳೂರಿನಲ್ಲಿ ಎಸ್ಡಿಪಿಐ ರಾಜ್ಯ ಸಮಿತಿ ಆಗ್ರಹಿಸಿದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಅತಾವುಲ್ಲಾ ಚೋಕಟ್ಟೆ. ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಎಂಬ ಸಿಎಂ ಹೇಳಿಕೆ. ಈ ಹೇಳಿಕೆ ಬಳಿಕ ಜಿಲ್ಲೆಯಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ. ಸರ್ಕಾರ ಹಗರಣಗಳ ದಿಕ್ಕು ತಪ್ಪಿಸಲು ಗಲಭೆ ಸೃಷ್ಟಿಸುವ ಹುನ್ನಾರ ನಡೆಸಿದೆ. ಬೊಮ್ಮಾಯಿ ಅವರು ಇತ್ತೀಚೆಗೆ ಪ್ರವೀಣ್ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆರೋಪಿಗಳನ್ನು ತಕ್ಷಣ ಬಂಧಿಸುವಂತೆ ಮತ್ತು ಈ ಬಗ್ಗೆ ರಾಷ್ಟ್ರೀಯ ತನಿಖಾ ದಳಕ್ಕೆ ಪ್ರಕರಣವನ್ನು ವರ್ಗಾಯಿಸುವಂತೆ ಆಶ್ವಾಸನೆ ನೀಡಿದ. ಅದೇ ರೀತಿಯಾಗಿ ರಾಷ್ಟ್ರೀಯ ತನಿಖಾ ದಳಕ್ಕೂ ಈ ಒಂದು ಪ್ರವೀಣ್ ಹತ್ಯೆ ಕೇಸನ್ನು ನೀಡಲಾಗಿತ್ತು. ಬಳಿಕ ಈ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಅನ್ನುವಂತಹ ಮುಂದುವರಿದ ಮಾತುಗಳನ್ನು ಬೊಮ್ಮಾಯಿ ಅವರು ಹೇಳಿದರು. ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಎಸ್ಡಿಪಿಐ ರಾಜ್ಯ ಸಮಿತಿಯ ಅತಾವುಲ್ಲಾ ಚೋಕಟ್ಟೆ ಬೊಮ್ಮಾಯಿ ಅವರ ಹೇಳಿಕೆಯನ್ನು ಖಂಡಿಸಿದ್ದಾರೆ ಮತ್ತು ಸರಣಿ ಕೊಲೆಗೆ ಪ್ರಕರಣಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಪ್ರಮುಖ ಆರೋಪಿ ಎಂದು ಹೇಳಿದ್ದಾರೆ. ಪರಿಹಾರದ ವಿಚಾರದಲ್ಲೂ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಪ್ರಕರಣಗಳನ್ನು ಎನ್ಐಎಗೆ ನೀಡುವುದಾದರೆ ಎಲ್ಲವನ್ನೂ ನೀಡಲಿ, ಒಂದು ಸಮುದಾಯಕ್ಕೆ ಒಂದು ನ್ಯಾಯ ಮಾಡುವುದು ಬೇಡ. ಪ್ರವೀಣ್ ಮನೆಗೆ ಹೋದವರಿಗೆ ಮಸೂದ್ ವಾಸಿಲ್ ಮನೆ ಕಾಣುತ್ತಿಲ್ಲ. ಇದರಿಂದ ಒಂದು ಸಮುದಾಯದ ಹತಾಶೆಗೆ ಒಳಗಾಗಬಹುದು. ಸರ್ಕಾರ ಹಾಗೂ ಮಾಧ್ಯಮಗಳಿಂದ ತಾರತಮ್ಯದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಎಂಕ್ವೈರಿಗೆ ಅಂತ ಕರ್ಕೊಂಡು ಹೋದದ್ದು ನೋಡಿ, ಅಲ್ಲಿ ಯಾರು ಇಬ್ಬರು ಅಂತ ಹೇಳಿದರು, ಅವರನ್ನು ಅವರ ಮನೆಯಿಂದಲೇ ಕರ್ಕೊಂಡು ಹೋಗಿದ್ದಾರೆ. ಮನೆಯಿಂದಲೇ ಕರ್ಕೊಂಡು ಹೋಗಿ ಹೇಳ್ತಾ ಇದ್ದಾರೆ, ನಾವು ಕೇರಳದಿಂದ ತಂದದ್ದು, ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅದೇ ಸ್ಥಳೀಯರೇ ಅರೆಸ್ಟ್ ಮಾಡಿದ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ನಡೆಸಿಕೊಂಡು ತಪ್ಪಿತಸ್ಥರ ಬಗ್ಗೆ ಶಿಕ್ಷಿಸಲಿ. ಅದರ ಬಗ್ಗೆ ನಮ್ಮದು ಯಾವ ಚಕಾರು ಇಲ್ಲ. ನಾವು ಹೇಳುವಂಥದ್ದು ಈ ನೆಲೆಯಲ್ಲಿ ಇವತ್ತು ನಿನ್ನೆ ನೋಡಿ, ನಾವು ಒಂದು ಸಮುದಾಯದ ಬಗ್ಗೆ ನಾವು ಹೇಳ್ತಾ ಇಲ್ಲ. ನೋಡಿ, ನಿನ್ನೆ ನಡೆದಂತಹ ಫಾಜಿಲ್ ಹತ್ಯೆಯಲ್ಲೂ ಕೂಡ ಅಮಾಯಕರು ಇಲ್ಲಿ ಕೊಲ್ಲಪಡಬಾರದು. ಪೊಲೀಸ್ ಇಲಾಖೆ ತಪ್ಪಿತಸ್ಥರ ನೈಜ ಆರೋಪಿಗಳನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಬಂಧಿಸಬೇಕು. ಏನೋ ಒಂದು ಹಳೆಯ ಒಂದು ಕೇಸಲ್ಲಿ ಇದ್ದ ಅಂತ ಹೇಳಿಕೊಂಡು ಅವನ್ನ ಹೇಳ್ಕೊಂಡು ಬರುವಂಥದ್ದು, ರಾತ್ರಿ ಮನೆಗೆ ನುಗ್ಗುವಂಥದ್ದು, ಇದು ಸಂಭವಿಸ್ತಾ ಇದೆ. ಪೊಲೀಸ್ ಇಲಾಖೆ ಪ್ಯಾಚಪ್ ಮಾಡುವಂಥ ಕೆಲವು ಘಟನೆಗಳು ನಡೀತಾ ಇದೆ. ನಾವು ಇಲ್ಲಿ ಹೇಳುವಂಥ ನಿನ್ನೆ ನಡೆದ ಫಾಜಿಲ್ ಏನು ಹತ್ಯೆ ಆಗಿ ಇಡ್ತಾ ಇದ್ದೇವೆ. ಇಲ್ಲಿ ನಮಗೆ ಈ ಸರ್ಕಾರದ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ. ಪೊಲೀಸರು ಒತ್ತಡಗಳ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ನಿಷ್ಪಕ್ಷಪಾತವಾದಂತಹ ಈ ರಾಜ್ಯದ ಈ ದೇಶದ ಸಂವಿಧಾನದ ಪರವಾಗಿ ಕರ್ತವ್ಯ ನಿರ್ವಹಿಸುವಂತಹ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ ಕಾರಣ ಈ ಘಟನೆಯನ್ನು ಹಾಲಿ ನ್ಯಾಯಾಧೀಶರೊಬ್ಬರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು. ಈ ಮೂರು ಘಟನೆಯನ್ನು ಅದರ ಒಂದಿಗೆ ಇಲ್ಲಿ ಏನು ಪರಿಹಾರ ಕೊಟ್ಟಿದ್ದಾರಾ ಪ್ರವೀಣ್ ರವರ ಮನೆಗೆ ಹೋಗಿ ಅದೇ ರೀತಿಯಾಗಿ ಸರ್ಕಾರದಿಂದ ಕೊಡುವಂಥ ಪರಿಹಾರ, ಅವರ ಪಕ್ಷದಿಂದ ಅವರು ಯಾರಿಗೆ ಬೇಕಾದರೂ ಕೊಡಲಿ, ನಮ್ಮ ಆಕ್ಷೇಪ ಇಲ್ಲ. ಸರ್ಕಾರ ಪರಿಹಾರ ಕೊಡುವುದು ಅವರ ಮನೆಯಿಂದ ತಂದು ಕೊಡುವುದಲ್ಲ.